ಇಲ್ಲಿ ಕಸ ತಂದು ಹಾಕುವ ದಿವ್ಯ ಆತ್ಮಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಈ ಕಸದಂತೆ ನಿಮ್ಮ ಜೀವನವು ಆದಷ್ಟು ಬೇಗನೆ ಕೊಳೆತು ಹೋಗಲಿ. ಹೀಗೊಂದು ಬ್ಯಾನರ್ ರಾರಾಜಿಸ್ತಾ ಇರೋದು ಕಲ್ಲಡ್ಕ ಪೇಟೆಯಲ್ಲಿ. ಕಲ್ಲಡ್ಕ ಜಂಕ್ಷನ್ನ ಕಮಲಾ ಕಾಂಪ್ಲೆಕ್ಸ್ನ ಮುಂಭಾಗದಲ್ಲಿ ಇರುವ ವಿದ್ಯುತ್ ಕಂಬಕ್ಕೆ ಇಂಥದೊಂದು ಬ್ಯಾನರ್ ಅನ್ನ ಕಟ್ಟಿ ಹಾಕಲಾಗಿದೆ. ಜನನಿಬಿಡ ಪ್ರದೇಶವಾಗಿರುವ ಕಲ್ಲಡ್ಕ ಕಮಲಾ ಕಾಂಪ್ಲೆಕ್ಸ್ನಲ್ಲಿರುವ ಕೆಟಿ ಹೋಟೆಲ್ನ ಮುಂಭಾಗದಲ್ಲಿ ಕಸವನ್ನ ತಂದು ಹಾಕಿ ಹೋಗ್ತಾ ಇದ್ರು. ಕಮಲಾ ಕಾಂಪ್ಲೆಕ್ಸ್ನಲ್ಲಿ ಚಿಕಿತ್ಸಾಲಯ, ಹೋಟೆಲ್, ಬ್ಯಾಂಕ್ ಮತ್ತು ಹತ್ತಿರದಲ್ಲಿ ಶ್ರೀರಾಮ ಮಂದಿರ ಇದ್ದು ನಿತ್ಯ ಬೆಳಿಗ್ಗೆ ಇಲ್ಲಿ ಕಸದ ರಾಶಿ ಕೊಳಿತು ವಾಸನೆ ಬರ್ತಾ ಇತ್ತು. ಜನರು ನಿತ್ಯ ಓಡಾಡುವ ಜಾಗದಲ್ಲಿ ಕಸವನ್ನ ಹಾಕಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದುದನ್ನ ಕಂಡು ಸಾರ್ವಜನಿಕರೇ ಬ್ಯಾನರ್ ಅನ್ನು ಅಳವಡಿಸಿದ್ದಾರೆ. ಕಸ ತಂದು ಹಾಕುವವರನ್ನ ತಡೆಯಲು ಸಾಧ್ಯವಾಗದೆ ಅತ್ಯಂತ ನೋವಿನಿಂದ ಇಲ್ಲಿನ ಸಾರ್ವಜನಿಕರು ನೋವು ತರುವಂತಹ ಬರಹವನ್ನ ಬ್ಯಾನರ್ನಲ್ಲಿ ಮುದ್ರಿಸಿ ಹಾಕಿದ್ದಾರೆ. ಬ್ಯಾನರ್ ಬರಹ ನೋಡಿದ ಜನರು ಒಂದು ಕ್ಷಣ ಅಚ್ಚರಿ ಪಡುವುದಂತೂ ಮಾತ್ರ ಸತ್ಯ.